ಬೈಂದೂರು ಮಂಡಲ ಯುವ ಮೋರ್ಚಾ ವತಿಯಿಂದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನದ ಶ್ರದ್ಧಾಂಜಲಿ ಕಾರ್ಯಕ್ರಮದ ಅಂಗವಾಗಿ ಬೈಂದೂರಿನ 246 ಬೂತ್ಗಳಲ್ಲಿ ಯುವ ಮೋರ್ಚಾದ ವತಿಯಿಂದ 10,000 ಸಸಿಗಳನ್ನು ನೆಡುವ ಮೂಲಕ ಯುವ ಮೋರ್ಚಾದ ಸದಸ್ಯರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ಸ್ಮರಿಸಿದರು। ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಪ್ರಜ್ವಲ್ ಶೆಟ್ಟಿ ಕಾಲ್ತೋಡ್, ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಮಡಿವಾಳ್, ಎಕೆ ಬಡಾಕೆರೆ, ಉಪಾಧ್ಯಕ್ಷ ರಾಘವೇಂದ್ರ ದೇವಾಡಿಗ ಕಂಬದ ಕೋಣೆ, ಪ್ರಧಾನ ಕಾರ್ಯದರ್ಶಿ ಅನೂರ್ ಮೆಂಡನ್, ಕಾರ್ಯದರ್ಶಿ ನಿದಿತ್ ಶೆಟ್ಟಿ ಬೈಂದೂರು ಹಾಗೂ ಯುವ ಮೋರ್ಚಾ ಕಾರ್ಯಕರ್ತರು ಉಪಸ್ಥಿತರಿದ್ದರು। ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನದ ಶ್ರದ್ಧಾಂಜಲಿ ಕಾರ್ಯಕ್ರಮ ಬೈಂದೂರು ಮಂಡಲದಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ। ಅದರ ಪ್ರಯುಕ್ತ ಬೈಂದೂರು ಮಂಡಲದಲ್ಲಿ 10,000 ಗಿಡಗಳನ್ನು ನೆಡುವುದರ ಮುಖಾಂತರ ಆ ಬಲಿದಾನ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ। ಬೈಂದೂರು ವಿಧಾನಸಭಾ ಕ್ಷೇತ್ರದ 246 ಬೂತ್ಗಳಲ್ಲೂ ಸಹ ಇವತ್ತು ವೃಕ್ಷಾರೋಹಣ ಕಾರ್ಯಕ್ರಮ ಆಗ್ತಾ ಇದೆ। ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಏನು ಆ ಬಲಿದಾನದ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ದೇಶದೆಲ್ಲೆಡೆ ಇವತ್ತು ಆ ಕಾರ್ಯಕ್ರಮಗಳ ಸಸಿ ನೆಡುವುದರ ಮುಖಾಂತರ ಆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ। ಆದ್ದರಿಂದ ಬೈಂದೂರು ಯುವ ಮೋರ್ಚಾದ ವತಿಯಿಂದ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ। ಮುಂದಿನ ದಿವಸಗಳಲ್ಲಿ ಯುವ ಮೋರ್ಚಾದ ಒಂದು ಟೀಮು ಬಲಿಷ್ಠವಾಗಿ ಬೈಂದೂರಿನಲ್ಲಿ ಬೆಳೆಯಬೇಕು। ಅದರ ಅಧ್ಯಕ್ಷರ ಮುಖಾಂತರ ಮತ್ತು ಪದಾಧಿಕಾರಿಗಳ ಮುಖಾಂತರ ಬೈಂದೂರಿನಲ್ಲಿ ಯುವ ಮೋರ್ಚಾ ಗಟ್ಟಿಯಾಗುವುದರ ಮುಖಾಂತರ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷ ಬೈಂದೂರಿನಲ್ಲಿ ಯುವ ಮೋರ್ಚಾ ಹೆಸರು ಗಳಿಸುವಂಥ ಒಂದು ಟೀಮ್ ಆಗಿ ಮಾರ್ಪಡಲಿ ಅಂತ